ಕಾಲಕಾಲಕ್ಕೆ ರಾಜ್ಯ ಸರ್ಕಾರ ಮಾಡುವಂಥ ಸ್ವಾಭಾವಿಕ ವರ್ಗಾವಣೆಯ ವ್ಯವಸ್ಥೆಯಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ವರ್ಗಾವಣೆ ಆಗಿದೆ. ಅದಕ್ಕೆ ರಾಜಕೀಯ ಲೇಪವನ್ನು ಬಳಸಿ ಯುಟಿ ಖಾದರ್ ಅವರು ಈ ಅಧಿಕಾರಿಯ ವರ್ಗಾವಣೆಯನ್ನು ಮಾಡಿದರೆ ಹಿಂದೆ ರಾಜಕಾರಣ ಇದೆ ಅನ್ನುವಂಥ ಆಪಾದನೆಯನ್ನು ಮಾಡ್ತಾರೆ ಮತ್ತು ಅವರಿಗೆ ಬಂದಿರುವ ಬೆದರಿಕೆಯ ಯಾರು ಬೆದರಿಕೆ ಹಾಕಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಈ ಮೂಲಕ ಸ್ಪಷ್ಟಪಡಿಸುವುದೇನಂತ ಹೇಳಿದರೆ, ಯುಟಿ ಖಾದರ್ ಅವರು ತಮ್ಮ ಮಾತುಗಳನ್ನು ವಾಪಸ್ ಪಡಿಬೇಕು. ಸ್ವಾಭಾವಿಕವಾಗಿ ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ಯಾವ ರೀತಿಯ ಆಡಳಿತಾತ್ಮಕವಾದ ವರ್ಗಾವಣೆ ಮಾಡಲಾಗುತ್ತೋ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ವರ್ಗಾವಣೆ ಆಗಿದೆ ಮತ್ತು ಅವರಿಗೆ ಯಾರು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಅವರ ಮೇಲೆ ನಮ್ಮ ಗೃಹ ಇಲಾಖೆ ಈಗಾಗಲೇ ಸ್ವಯಂ ಪ್ರೇರಿತವಾಗಿದ್ದಂಥ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುಟಿ ಖಾದರ್ ಅವರ ಕಾಲದಲ್ಲಿ ಪೊಲೀಸರಿಗೆ ಬೆದರಿಕೆ ಆಗುವಂಥದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು, ಗೂಂಡಾಗಿರಿಗಳು ಯಥೇಷ್ಟವಾಗಿ ನಡೀತಾ ಇತ್ತು. ಇವತ್ತು ಖಾದರ್ ಕಾಲ ಅಲ್ಲ ಅನ್ನೋದನ್ನು ಖಾದರನ್ನು ನೆನಪಿಸಿಕೊಳ್ಬೇಕಾದ ಅಗತ್ಯಗಳಿದೆ.